ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಉಚ್ಚಾಸ್ಪತ್ರೆ ಆಗಲು ಅವಕಾಶ ಕೊಡದಿರಿ, ನಾರಾಯಣ ಗುರುಗಳ ಸಂದೇಶ ಅರ್ಥೈಸಿಕೊಂಡು ಮುನ್ನಡೆಯಿರಿ ಎಂಬುದಾಗಿ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ಜಿಲ್ಲೆಯ ಯುವ ಜನತೆಗೆ ಸಲಹೆ ನೀಡಿದ್ದಾರೆ. ನಾರಾಯಣ ಗುರುಗಳ ಸಂದೇಶ ಸಾರುವ ನಿಟ್ಟಿನಲ್ಲಿ ಇಂದು ಮಂಗಳೂರಿನ ಮಣ್ಣಗುಡ್ಡೆ ಬಳಿಯ ಗಾಂಧಿನಗರದ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ ವರ್ತಮಾನ ಕಾಲಘಟ್ಟದಲ್ಲಿ ಶ್ರೀ ನಾರಾಯಣ ಗುರುಗಳ ಸಂದೇಶ ಪ್ರಸ್ತುತತೆ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಆರ್ಥಿಕ ಪ್ರಗತಿ ಎಂಬ ವಿಷಯದಲ್ಲಿ ನಡೆದ ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಅವರು ಮಾತನಾಡಿದರು. ಒಂದು ಕಾಲದಲ್ಲಿ ಕೇರಳ ರಾಜ್ಯವು ಉಚ್ಚಾಸ್ಪತ್ರೆಯಂತೆ ಇತ್ತು. ನಾರಾಯಣ ಗುರುಗಳು ಬಂದು ಅದನ್ನು ಪರಿವರ್ತನೆ ಮಾಡಿದರು. ಅದೇ ನಾರಾಯಣ ಗುರುಗಳು ಓಡಾಡಿದ ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ ಇಂದು ದ್ವೇಷ, ಅಸೂಯೆ, ಅಹಂಕಾರ, ಅಸಹಕಾರಕ್ಕೆ ಕೇಂದ್ರ ಬಿಂದುವಾಗುತ್ತಿದೆ. ಇದು ಅತ್ಯಂತ ನೋವಿನ ಸಂಗತಿ. ಕರಾವಳಿಯಲ್ಲಿ ಸೌಹಾರ್ದತೆ ಕಾಪಾಡಬೇಕಾದರೆ ನಾರಾಯಣ ಗುರುಗಳ ಸಂದೇಶವನ್ನು ಹೆಚ್ಚು ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ. ನಾರಾಯಣ ಗುರುಗಳ ಸಂದೇಶವನ್ನು ಯುವ ಜನರು ಅರ್ಥ ಮಾಡಿಕೊಂಡು ಹೋಗದಿದ್ದರೆ ಜಿಲ್ಲೆಯು ಉಚ್ಚಾಸ್ಪತ್ರೆ ಆಗುವ ಸಾಧ್ಯತೆ ಇದೆ. ಇದಕ್ಕೆ ಅವಕಾಶ ಕೊಡುವುದು ಬೇಡ. ಜಿಲ್ಲೆಯ ಭವಿಷ್ಯ ಯುವಕರ ಕೈಯಲ್ಲಿದೆ ಎಂದರು. ಮಂಗಳೂರು ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ, ಶ್ರೀ ಗೋಕರ್ಣನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಹಾಗೂ ಶ್ರೀ ನಾರಾಯಣ ಗುರುಗಳ ಧರ್ಮ ಪ್ರಸರಣ ಸೇವಾ ಟ್ರಸ್ಟ್ನ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಿಚಾರ ಸಂಕಿರಣವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ PL ಧರ್ಮ ಉದ್ಘಾಟಿಸಿದರು. ನಾರಾಯಣ ಗುರು ಅಧ್ಯಯನ ಪೀಠದ ನಿರ್ದೇಶಕ ಡಾಕ್ಟರ್ ಜಯರಾಜ್ ಎನ್ ಕುದ್ರೋಳಿ, ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದ ಆಡಳಿತ ಮಂಡಳಿ ಅಧ್ಯಕ್ಷ HS ಜಯರಾಜ್, ಕೋಶಾಧಿಕಾರಿ ಪದ್ಮರಾಜ್ R ಪೂಜಾರಿ, ಶ್ರೀ ಗೋಕರ್ಣನಾಥೇಶ್ವರ ಶಿಕ್ಷಣ ಸಂಸ್ಥೆಯ ಸಂಚಾಲಕ ವಸಂತ ಕಾರಂದೂರು, ಕಾರ್ಕಳ ಬಿಲ್ಲವ ಸಂಘದ ಅಧ್ಯಕ್ಷ ಪ್ರಮಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ನಡೆದ ಗೋಷ್ಠಿಯಲ್ಲಿ ಪ್ರೊಫೆಸರ್ K ಚಿನ್ನಪ್ಪಗೌಡ, NM ಇಸ್ಮಾಯಿಲ್, ಡಾಕ್ಟರ್ ಮೀನಾಕ್ಷಿ, ರಾಮಚಂದ್ರ ವಿಚಾರ ಮಂಡಿಸಿದರು. ವಿದ್ಯೆಯಿಂದ ಸ್ವತಂತ್ರವಾಗಿ ಗುರುಗಳು ಚಿಂತನೆಯನ್ನು ವಿದ್ಯೆ ಎಂದರೆ ಅಕಾಡೆಮಿಕ್ ಶಿಕ್ಷಣ ಎಂದು ತಿಳಿದ ಕಾರಣದಿಂದಾಗಿ ಅವರು ಅನುಯಾಯಿಗಳ ನೆನೆಸಿಕೊಂಡವರಲ್ಲಿ ಬಹಳಷ್ಟು ಮಂದಿ ಇಂದು ಬೌದ್ಧಿಕ ದ್ಯಾಸದಿಂದ ಮುಕ್ತವಾಗಿಲ್ಲ. ದಕ್ಷಿಣ ಕನ್ನಡ ಮತ್ತು ಕರಾವಳಿ ನೆಲದಲ್ಲಿ ನಡೆದಾಡಿದ ನಾರಾಯಣ ಗುರುಗಳ ನೆಲ ಇಂದು ದ್ವೇಷ, ಅಸೂಯೆ, ಅಹಂಕಾರಕ್ಕೆ, ಅಸಹಕಾರಕ್ಕೆ ಕೇಂದ್ರ ಬಿಂದುವಾಗಿರುವುದು ಅತ್ಯಂತ ನೋವಿನ ಸಂಗತಿ. ಜನರಲ್ಲಿ ಮೂಢನಂಬಿಕೆ ಮತ್ತು ದುಂದು ವೆಚ್ಚದ ಅಂಧ ಸಂಪ್ರದಾಯಗಳನ್ನು ಕಿತ್ತೊಗೆಯಲು ಹೋರಾಟ, ಜಾಗೃತಿ ನಡೆಸಿದ್ರು. ವಿವಾಹಗಳನ್ನು ಸರಳಗೊಳಿಸಿದ್ರು. ವಿವಾಹಕ್ಕೆ ಮಾಡುವ ದುಂದು ವೆಚ್ಚಗಳನ್ನು ವೃದ್ಧಾಪ್ಯದ ದಿನಗಳಿಗಾಗಿ ಉಳಿತಾಯ ಮಾಡುವಂತೆ ಸಲಹೆ ನೀಡಿದ್ರು. ಸಹ ಭೋಜನಕ್ಕೆ ಪ್ರೋತ್ಸಾಹ ನೀಡಿದ್ರು. ಆದರೆ ಅವರ ವಿರುದ್ಧವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ನಡೆದುಕೊಳ್ಳುತ್ತಿರುವುದು ವಿಪರ್ಯಾಸ. ಇಂತಹ ಆಚರಣೆಗಳಿಗೆ ನಾವು ತಿಲಾಂಜಲಿ ಆಡಬೇಕಾಗಿದೆ. ಕರಾವಳಿಯ ಸೌಹಾರ್ದತೆ ನಾವು ಒತ್ತು ಕೊಡಬೇಕಾದ್ರೆ ನಾರಾಯಣ ಗುರುಗಳ ವಿಚಾರವಂತಿಕೆ ಹಾಗೂ ಪ್ರತಿಪಾದಿತ ಸಿದ್ಧಾಂತವನ್ನು ಹೆಚ್ಚು ಅಳವಡಿಸಿಕೊಳ್ಳುತ್ತಾ ಜೀವಂತವಾಗಿರಿಸಬೇಕಾಗಿದೆ. ಅಂತ ನಿಟ್ಟಿನಲ್ಲಿ ವಿಚಾರ ಸಂಕಿರಣಗಳು, ಚರ್ಚೆಗಳು ಹೆಚ್ಚೆಚ್ಚು ನಡೆಯಲಿ ಎಂದು ಆಶಿಸುತ್ತೇನೆ. ಇದು ನಮ್ಮ ನಾರಾಯಣ ಗುರುಗಳ ನಿಜವಾದ ಸಂದೇಶವನ್ನ ಅದರಲ್ಲೂ ಸಹ ಯುವಕರು ಅರ್ಥ ಮಾಡಿಕೊಂಡು ಹೋಗಲಿಲ್ಲ ಅಂತ ಹೇಳಿದರೆ, ಯಾವ ಕೇರಳ ಒಂದು ಕಾಲದಲ್ಲಿ ಉಚ್ಚಾಸ್ಪತ್ರೆ ಆಗಿತ್ತು, ಅದನ್ನ ಪರಿವರ್ತನೆ ಮಾಡಿದಂತ ನಾರಾಯಣ ಗುರುಗಳು ಈ ಒಂದು ನೆಲದಲ್ಲಿ ಓಡಾಡಿರ್ತಕ್ಕಂಥ ಈ ನೆಲ ಉಚ್ಚಾಸ್ಪತ್ರೆ ಆಗಲಿಕ್ಕೆ ಬಿಡಬೇಡಿ. ಅದು ನಿಮ್ಮ ಕೈಯಲ್ಲಿದೆ ಅನ್ನೋದನ್ನ ನಾನು ಕಳಕಳಿಯ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಆಡಳಿತ ವ್ಯವಸ್ಥೆ ನಡೆಸುವ ರಾಜಕಾರಣಿಗಳು, ರಾಜಕೀಯ ವ್ಯವಸ್ಥೆ ಇದನ್ನು ಸಾರಾಸಗಟಾಗಿ ಏಕಾಏಕ ಕೆಟ್ಟದ್ದು ಅಂತ ಭಾವಿಸುವುದೇ ಅಪಾಯಕಾರಿ. ತಪ್ಪು ಮಾತ್ರ ಅಲ್ಲ, ಡೇಂಜರಸ್. ತಪ್ಪುಗಳಾಗಬಹುದು, ಕೆಟ್ಟದ್ದಾಗಬಹುದು. ಆದರೆ ಹೇಳಬೇಕಾದದ್ದು ರಾಜಕೀಯವು ಕೂಡ ಒಳ್ಳೆಯದೇ. ನಾವು ಒಳ್ಳೆಯ ರಾಜಕೀಯವನ್ನ ಮಾಡಬೇಕು ಎನ್ನುವುದು, ಅಂಥ ಒಂದು ಒಳ್ಳೆಯ ರಾಜಕೀಯಕ್ಕೆ, ಒಳ್ಳೆಯ ಮೀನಿಂಗ್ಫುಲ್, ಪಾಸಿಟಿವ್ ಆದ ಧನಾತ್ಮಕವಾದ ಒಂದು ರಾಜಕೀಯ ಪ್ರಜ್ಞೆಯನ್ನ ನಿರ್ದಿಷ್ಟವಾಗಿ ಹೇಳುವುದಾದ್ರೆ ಕೇರಳದಲ್ಲಿ ರೂಪಿಸಿದವರು ನಾರಾಯಣಗುರು. ಅದನ್ನು ವಿಸ್ತರಿಸಲಿಕ್ಕೆ ಸಮಯ ಇಲ್ಲ ಈಗ. ಹಾಗಾಗಿ ಅವ್ರು ಹೇಳಿದ್ರು ನೋಡಿ, ಅದು ವಿವೇಕಾನಂದರು ಹೇಳಿದ ಮಾತು, ಕೇರಳ ಒಂದು ಹುಚ್ಚಾಸ್ಪತ್ರೆ ಅಂತ ಹೇಳಿದರು. ಇವತ್ತು ಹೇಳಿದ್ರು ನೀವು ಕರ್ನಾಟಕ ಒಂದು ಹುಚ್ಚಾಸ್ಪತ್ರೆ ಎಂತದ್ರು ಅವರಿಗೆ. ಹಾಗೆ ಹೇಳುವಾಗ ಅವರ ಸಂವೇದನೆ ಇತ್ತದು. ಅದು ಅಟ್ಯಾಕಿಂಗ್ ಅನ್ನೋದು ವಿಶ್ಲೇಷಣಾತ್ಮಕ. ನೋಡಿ ನೀವು ಅಂತ ಯಾಕೆ ಹುಚ್ಚಾಸ್ಪತ್ರೆ ಅಂತ ವಿವೇಕಾನಂದ ಹೇಳಿದ್ರು, ಇದು ಸರಿಪಡಿಸಲಾಗದ ರೀತಿಯಲ್ಲಿ ಕೆಟ್ಟು ಹೋಗಿದೆ ಅಂತ. ಜಾತಿ ವ್ಯವಸ್ಥೆ, ವ್ಯಕ್ತಿಯ ಸಮಾನತೆ, ವ್ಯಕ್ತಿ ಘನತೆ ಇಲ್ಲ,